ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡುತ್ತಿದ್ದೇನೆ. ನಮ್ಮದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ತಾಲೂಕು. ಶ್ರೀ ನಂದಾದೀಪ ಒಕ್ಕೂಟದಿಂದ ಸ್ವಸಹಾಯ ಸಂಘದಿಂದ ನನ್ನ ಆಯ್ಕೆ ಮಾಡಿದರೆ ಶ್ರೀ ಭುವನೇಶ್ವರಿ ಸ್ವಸಹಾಯ ಸಂಘದಲ್ಲಿ ನಾನು ಪ್ರತಿನಿಧಿಯಾಗಿದ್ದೆ. ಆಮೇಲೆ RCTಯಲ್ಲಿ 1 ತಿಂಗಳು ಹೋಗಿ ತರಬೇತಿ ಪಡೆದೆ. ಅವರು ಉಚಿತವಾಗಿ DL ಎಲ್ಲ ಕೊಟ್ಟರು. ಆಮೇಲೆ ಇದಕ್ಕೂ ಮುಂಚೆ ನಾನು ಕೂಲಿ ಕೆಲಸ ಮಾಡ್ತಿದ್ದೆ. ಈ ಗಾಡಿಗೆ ಹೋದ್ಮೇಲೆ ತಿಂಗಳಿಗೆ 10,000 ಅಂತ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಪೋಷಣೆ ಮಾಡೋದಂಥದ್ದು ನಾನೊಬ್ಬಳೇ. ನನ್ನ ಮಕ್ಕಳು ಇಬ್ಬರು ಇದ್ದಾರೆ, 1 ಹೆಣ್ಣು 1 ಗಂಡು. ಆ ಮಕ್ಕಳು ಪೋಷಣೆ ಮಾಡೋಕ್ಕೋಸ್ಕರ ಇದು ತುಂಬಾ ಸಹಾಯ ಆಗ್ತಾ ಇದೆ. ಹಾಗಾಗಿ ನಾನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯತಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.